ನಾನು ಹರ್ಷಿತಾ, ಕಾರ್ವಾಪ್ಲೇಟ್ ಚಾನೆಲ್ಗೆ ಸ್ವಾಗತ. ಹೊರ ರಾಜ್ಯಗಳಿಂದ ಬರುವವರಿಗೆ ಇನ್ನು ಮುಂದೆ ನಿರ್ಬಂಧಗಳಿಲ್ಲ. ಕಾರವಾರ. ಕರ್ನಾಟಕಕ್ಕೆ ಬೇರೆ ಯಾವುದೇ ರಾಜ್ಯಗಳಿಂದ ಬರುವ ಪ್ರಯಾಣಿಕರಿಗೆ ಇನ್ನು ಮುಂದೆ ಯಾವುದೇ ನಿರ್ಬಂಧಗಳಿಲ್ಲದೆ ಸಲೀಸಾಗಿ ರಾಜ್ಯ ಪ್ರವೇಶಿಸಬಹುದಾಗಿದ್ದು, ಈ ಕುರಿತು ರಾಜ್ಯ ಸರ್ಕಾರ ಪರಿಷ್ಕೃತ ಮಾರ್ಗಸೂಚಿಯನ್ನು ಪ್ರಕಟಿಸಿದೆ. ಅಂತಾರಾಜ್ಯ ಪ್ರಯಾಣಕ್ಕೆ ಸಂಬಂಧಿಸಿದಂತೆ ಹಿಂದಿನ ಎಲ್ಲ ಸುತ್ತೋಲೆಗಳನ್ನು ರಾಜ್ಯ ಸರ್ಕಾರ ರದ್ದುಗೊಳಿಸಿದೆ. ಸೇವಾ ಸಿಂಧು ಪೋರ್ಟಲ್ನಲ್ಲಿ ನೋಂದಣಿ, ಗಡಿ ಭಾಗಗಳಲ್ಲಿ ವೈದ್ಯಕೀಯ ತಪಾಸಣೆ, ಜಿಲ್ಲೆಗಳಲ್ಲಿ ತಪಾಸಣೆ, ಪ್ರಯಾಣಿಕರ ವರ್ಗೀಕರಣ, ಕೈಗಳ ಮೇಲೆ ಮುದ್ರೆ, ಮನೆ ಬಾಗಿಲುಗಳಿಗೆ ಪೋಸ್ಟರ್ ಹಚ್ಚುವಿಕೆ ಈ ಎಲ್ಲ ಷರತ್ತುಗಳನ್ನು ಇದೀಗ ರದ್ದುಗೊಳಿಸಲಾಗಿದೆ. ಆದರೆ ಪ್ರಯಾಣಿಕರಿಗೆ ಕೆಲವೊಂದು ಸೂಚನೆಗಳನ್ನು ನೀಡಲಾಗಿದ್ದು, ಅವುಗಳನ್ನು ಪಾಲಿಸುವಂತೆ ಮಾರ್ಗಸೂಚಿಯಲ್ಲಿ ತಿಳಿಸಲಾಗಿದೆ. ರಾಜ್ಯಕ್ಕೆ ಬರುವ ವೇಳೆ ಕೋವಿಡ್ ಲಕ್ಷಣಗಳು ಇಲ್ಲದಿದ್ದರೆ 14 ದಿನಗಳ ಕ್ವಾರಂಟೈನ್ ಅಗತ್ಯವಿಲ್ಲ. ಜೊತೆಗೆ ಅವರು ತಮ್ಮ ಕೆಲಸ ಕಾರ್ಯಗಳಲ್ಲಿ ತೊಡಗಿಕೊಳ್ಳಬಹುದಾಗಿದೆ. ಆದರೆ ರಾಜ್ಯಕ್ಕೆ ಬಂದ 14 ದಿನಗಳೊಳಗಾಗಿ ಕೋವಿಡ್-19 ಲಕ್ಷಣಗಳು ಕಂಡು ಬಂದಲ್ಲಿ ಸ್ವಯಂ ನಿಗಾ ವಹಿಸುವಂತೆ ಹಾಗೂ ಆಪ್ತ ಮಿತ್ರ ಸಹಾಯವಾಣಿ 1441 ಕರೆ ಮಾಡುವಂತೆ ಸೂಚನೆ ನೀಡಲಾಗಿದೆ. ಮುಖ್ಯವಾಗಿ ರಾಜ್ಯಕ್ಕೆ ಆಗಮಿಸುವ ವೇಳೆ ಕೋವಿಡ್-19ಗೆ ಸಂಬಂಧಿಸಿದಂತೆ ಯಾವುದೇ ಲಕ್ಷಣಗಳಿದ್ದರೆ ತಕ್ಷಣವೇ ಸ್ವಯಂ ಪ್ರತ್ಯೇಕವಾಗಿರಬೇಕು. ತಪ್ಪದೇ ವೈದ್ಯಕೀಯ ಸಮಾಲೋಚನೆ ಪಡೆಯುವಂತೆ ಹಾಗೂ ಆಪ್ತ ಮಿತ್ರ ಸಹಾಯವಾಣಿ 1441 ಕರೆ ಮಾಡುವಂತೆ ತಿಳಿಸಲಾಗಿದೆ. ಕೋವಿಡ್-19 ತಡೆಗಟ್ಟಲು ಫೇಸ್ ಮಾಸ್ಕ್ ಧರಿಸುವುದು, 2 ಮೀಟರ್ ದೈಹಿಕ ಅಂತರ ಕಾಪಾಡಿಕೊಳ್ಳುವುದು, ಆಗಾಗ್ಗೆ ಕೈ ತೊಳೆಯುವುದು, ಸ್ಯಾನಿಟೈಸರ್ ಬಳಕೆ ಸೇರಿದಂತೆ ಇನ್ನಿತರ ಮುನ್ನೆಚ್ಚರಿಕಾ ಕ್ರಮಗಳನ್ನು ಪಾಲಿಸುವಂತೆ ತಿಳಿಸಲಾಗಿದೆ. ಬೇಲೆಕೇರಿಯಲ್ಲಿ ಭರಪೂರ ಸಿಗಡಿ. ಅಂಕೋಲಾ. ಬೇಲೆಕೇರಿಯಲ್ಲಿ ಸಮುದ್ರ ಕಿನಾರೆಯಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಸಿಗಡಿ ಮೀನು ದೊರೆತಿದ್ದು ಮೀನುಗಾರರಲ್ಲಿ ಸಂತಸ ಮೂಡಿಸಿದೆ. ಕಳೆದ ಹಲವಾರು ದಿನಗಳಿಂದ ಮೀನು ಸಿಗದೆ ಕಂಗಾಲಾಗಿದ್ದ ಮೀನುಗಾರರಿಗೆ ದೊರೆತ ಭರಪೂರ ಸಿಗಡಿ ಮೀನು ಲಭಿಸಿದೆ. ಮಘಾಮಳೆಯಲ್ಲಿ ಸಿಗಡಿ ಸಿಗುವ ಪ್ರಮಾಣ ಅಧಿಕ ಎಂದು ಹೇಳಲಾಗುತ್ತಿದೆ. ಆದರೆ ಕಳೆದೊಂದು ವಾರದಿಂದ ಆರಂಭಗೊಂಡಿರುವ ಮಘಾಮಳೆಯಲ್ಲಿ ಅಲ್ಪ ಪ್ರಮಾಣದಲ್ಲಿ ಸಣ್ಣ ಪುಟ್ಟ ಮೀನುಗಳು ಮಾತ್ರವೇ ದೊರೆತಿದ್ದವು. ಆದರೆ ಸಿಗಡಿ, ಬಂಗಡೆ ಮೀನಿಗಾಗಿ ಬಲೆ ಬೀಸಿದ ಮೀನುಗಾರರಿಗೆ ಅಪಾರ ಪ್ರಮಾಣದಲ್ಲಿ ದೊರೆತಿರುವ ಶೆಟ್ಲಿ ಉತ್ತಮ ಆದಾಯ ತರುವ ನಿರೀಕ್ಷೆ ಇದೆ. ಆದರೆ ಬೇಲೆಕೇರಿ ಬಂದರಿನಲ್ಲಿ ಹೂಳು ತುಂಬಿಕೊಂಡಿರುವ ಪರಿಣಾಮ ಸಮುದ್ರದ ಇಳಿತದ ಸಂದರ್ಭದಲ್ಲಿ ಬಂದರಿಗೆ ಬರಲಾಗದೆ ಬೋಟ್ಗಳು ಸಮುದ್ರದಲ್ಲೇ ಲಂಗರು ಹಾಕಿವೆ. ಹೀಗಾಗಿ ಸಮುದ್ರದ ಅಲೆಯ ಆಧರಿಸಿ ದಡ ಸೇರಲು ಮೀನುಗಾರರು ಕಸರತ್ತು ನಡೆಸಿದ್ದಾರೆ. ಕಳೆದ ವರ್ಷ ಸಿಗಡಿಗೆ ಕೆಜಿಗೆ 150 ರೂಪಾಯಿಯಂತೆ ಮಾರಾಟ ಮಾಡಿದ್ದರು. ಪ್ರಸಕ್ತ ವರ್ಷ 160 ರೂಪಾಯಿನಂತೆ ಮಾರಾಟವಾಗುವ ನಿರೀಕ್ಷೆ ಇದೆ. ಗಗನಕ್ಕೇರುತ್ತಿರುವ ಈರುಳ್ಳಿ ಬೆಲೆ ಕೆಜಿಗೆ 80 ರೂಪಾಯಿ ತಲುಪುವ ಸಾಧ್ಯತೆ. ಮಹಾರಾಷ್ಟ್ರ, ಉತ್ತರ ಕರ್ನಾಟಕ ಪ್ರವಾಹದ ಎಫೆಕ್ಟ್. ಕಾರವಾರ. ಕಳೆದ 1 ತಿಂಗಳ ಅವಧಿಯಲ್ಲಿ ಮಹಾರಾಷ್ಟ್ರ, ಕರ್ನಾಟಕ ಸೇರಿದಂತೆ ದೇಶಾದ್ಯಂತ ಹಲವೆಡೆ ಅಧಿಕ ಪ್ರಮಾಣದ ಮಳೆ ಸುರಿದ ಪ್ರಮಾಣ ಅಪಾರ ಪ್ರಮಾಣದಲ್ಲಿ ಬೆಳೆಗಳು ನಾಶವಾಗಿವೆ. ಮುಖ್ಯವಾಗಿ ಈರುಳ್ಳಿ ಬೆಳೆಯು ಮಳೆಯಿಂದ ಸಂಪೂರ್ಣ ಹಾನಿಗೊಳಗಾಗಿದ್ದು, ಕಳೆದ ವರ್ಷದಂತೆ ಈ ಬಾರಿಯೂ ಮತ್ತೆ ಬೆಲೆ ಗಗನಕ್ಕೇರುತ್ತಾ ಸಾಗಿದೆ. ಲಾಕ್ಡೌನ್ ಅವಧಿ ಮುಗಿದ ಬಳಿಕ ಹೆಚ್ಚಿನ ಪ್ರಮಾಣದಲ್ಲಿ ಈರುಳ್ಳಿ ಪೂರೈಕೆಯಾಗಿದ್ದ ಕಾರಣ ಹಬ್ಬದ ಸಮಯದಲ್ಲೂ ಈರುಳ್ಳಿ ಬೆಲೆ 10 ರಿಂದ 20 ರೂಪಾಯಿಗೆ ಒಳಗೆ ಇತ್ತು. ಆದರೆ ಇದೀಗ ಬೆಲೆ ಏರುತ್ತಿದೆ ಎಂದು ಈರುಳ್ಳಿ ವ್ಯಾಪಾರಸ್ಥರು ಹೇಳಿದ್ದಾರೆ. ಈಗ ಗಾತ್ರದ ಆಧಾರದಲ್ಲಿ ಈರುಳ್ಳಿ ಕೆಜಿಗೆ 20 ರೂಪಾಯಿಯಿಂದ 30 ರೂಪಾಯಿಯವರೆಗೆ ಇದೆ. ಕೆಲವೇ ದಿನಗಳಲ್ಲಿ 40 ರೂಪಾಯಿಯಿಂದ 50 ರೂಪಾಯಿಗೆ ಏರಿಕೆಯಾಗುವ ಸಾಧ್ಯತೆ ಇದೆ ಎಂದು ಹೇಳಲಾಗುತ್ತಿದೆ. ಇನ್ನು 15 ದಿನಗಳಲ್ಲಿ ಈರುಳ್ಳಿ ಕೆಜಿಗೆ 80 ರೂಪಾಯಿ ತಲುಪುವ ಸಾಧ್ಯತೆ ಇದೆ ಎಂದು ಹೇಳಲಾಗುತ್ತಿದ್ದು, ಕಳೆದ ಬಾರಿಯಂತೆ ಮತ್ತೆ ಈ ಬಾರಿಯೂ ಗ್ರಾಹಕರಿಗೆ ಹೊರೆಯಾಗಲಿದೆ. ಈರುಳ್ಳಿಯ ಪೂರೈಕೆ ಕಡಿಮೆಯಾಗಿರುವುದರಿಂದ ಬೆಲೆ ಹೆಚ್ಚಿಸಬೇಕಾದ ಅನಿವಾರ್ಯತೆ ಇದೆ ಎಂದು ಈರುಳ್ಳಿ ವರ್ತಕ ಸಂಘದವರು ಮಾಹಿತಿ ನೀಡಿದ್ದಾರೆ. ಪ್ರವಾಹದಿಂದಾಗಿ ಹಾನಿಯೇ ಬೆಲೆ ಏರಿಕೆಗೆ ಕಾರಣ. ಮಹಾರಾಷ್ಟ್ರದಲ್ಲಿ ಇತ್ತೀಚೆಗೆ ಉಂಟಾದ ಭಾರೀ ಮಳೆ ಪ್ರವಾಹದಿಂದ ಈರುಳ್ಳಿ ಬೆಳೆಗೆ ಹಾನಿಯಾಗಿರುವುದರಿಂದ ಪೂರೈಕೆ ಕಡಿಮೆಯಾಗಿದ್ದು ಈರುಳ್ಳಿ ಬೆಲೆ ಏರಿಕೆಯಾಗುತ್ತಿದೆ ಎಂದು ತಿಳಿದು ಬಂದಿದೆ. ಜೊತೆಗೆ ಉತ್ತರ ಕರ್ನಾಟಕ ಭಾಗದಲ್ಲೂ ಮಳೆ ಪ್ರವಾಹ ಉಂಟಾಗಿ ಈರುಳ್ಳಿ ಬೆಳೆ ಹಾಳಾಗಿದೆ. ಕರ್ನಾಟಕದಲ್ಲಿ ಹೊಸ ಈರುಳ್ಳಿ ಬೆಳೆ ಇಲ್ಲ. ಹೀಗಾಗಿ ಬೇಡಿಕೆ ಹೆಚ್ಚುತ್ತಿದ್ದು ಸಹಜವಾಗಿಯೇ ಈರುಳ್ಳಿಯ ಬೆಲೆ ಹೆಚ್ಚುತ್ತಿದೆ ಎಂದು ವ್ಯಾಪಾರಸ್ಥರು ತಿಳಿಸಿದ್ದಾರೆ. 100 ರೂಪಾಯಿಗೆ 5 ಬಿಯರ್ ಬಾಟಲಿ. ಗೋವಾದಲ್ಲಿ 100 ರೂಪಾಯಿಗೆ 5 ಬಿಯರ್ ಬಾಟಲಿ ಬಲು ಸಸ್ತಾ. ಗೋವಾದ ಬಾರ್ ಹಾಗೂ ಮದ್ಯದ ಅಂಗಡಿಗಳಲ್ಲಿ ಎಂಆರ್ಪಿಗಿಂತ ಅತಿ ಕಡಿಮೆ ಬೆಲೆಗೆ ಬಿಯರ್ ಮಾರಾಟ ಮಾಡುತ್ತಿದ್ದಾರೆ.
ಲಾಕ್ಡೌನ್ ಸಮಯದಲ್ಲಿ ಮಾರಾಟವಾಗದೆ ಉಳಿದ ಮಾರಾಟದ ಅಂತಿಮ ದಿನಾಂಕ ಹತ್ತಿರ ಬರುತ್ತಿರುವ ಬಿಯರ್ಗಳನ್ನು ಗೋವಾದ ಬಾರ್ ಹಾಗೂ ಲಿಕ್ಕರ್ ಅಂಗಡಿಗಳ ಮಾಲೀಕರು ಅತಿ ಕಡಿಮೆ ಬೆಲೆಗೆ ಮಾರುತ್ತಿದ್ದಾರೆ. ರಾಜ್ಯದಲ್ಲಿ 120 ರೂಪಾಯಿಗೆ ಮಾರಾಟವಾಗುವ ಪ್ರತಿ ಬಿಯರ್ ಟಿನ್ ಗೋವಾದಲ್ಲಿ 100 ರೂಪಾಯಿಗೆ 3, ಕೆಲವೆಡೆ 5 ಸಿಗುತ್ತಿದೆ. ಈ ಹಿಂದೆ ಗೋವಾಕ್ಕೆ ತೆರಳಿ ಮದ್ಯ ಸೇವಿಸಿ ಬರುತ್ತಿದ್ದ ಕಾರವಾರ ಭಾಗದ ಸಾವಿರಾರು ಜನರಿಗೆ ಈಗ ಕರೋನಾ ಲಾಕ್ಡೌನ್ ಪ್ರಾರಂಭವಾದಾಗಿನಿಂದ ಈ ಅವಕಾಶ ತಪ್ಪಿದೆ. ಕೇಂದ್ರ ಸರ್ಕಾರ ಅಂತಾರಾಜ್ಯ ಗಡಿಯಲ್ಲಿ ಮುಕ್ತ ಅವಕಾಶ ನೀಡುವಂತೆ ಸೂಚಿಸಿದರೂ ಗೋವಾ ಸರ್ಕಾರ ಮಾತ್ರ ಗಡಿಯನ್ನು ಮುಕ್ತ ಮಾಡಿಲ್ಲ. ಅತ್ತ ಸುರಿಯ ಧಾರೆ ಹರಿಯುವುದನ್ನು ನೋಡಿ ಗಡಿಯಲ್ಲಿರುವ ಮದ್ಯಪ್ರಿಯರು ಬೇಸರಗೊಂಡಿದ್ದಾರೆ. ಮದ್ಯದ ಅಕ್ರಮ ದಾಸ್ತಾನು ಪತ್ತೆ. ಕಾರವಾರ ತಾಲೂಕಿನ ಮಲ್ಲಾಪುರದ ಲಕ್ಷ್ಮೀನಗರದಲ್ಲಿ ಶೆಡ್ ಒಂದರಲ್ಲಿ ಅಕ್ರಮವಾಗಿ ಸಂಗ್ರಹಿಸಲಾಗಿದ್ದ ಗೋವಾ ಮದ್ಯವನ್ನು ಅಬಕಾರಿ ಇಲಾಖೆ ಅಧಿಕಾರಿಗಳು ಈಚೆಗೆ ಜಪ್ತಿ ಮಾಡಿದ್ದಾರೆ. ಪಣಿಕರ್ ಎಂಬುವರ ಶೆಡ್ನಲ್ಲಿ ಅಂದಾಜು 85,300 ಮೌಲ್ಯದ 184 ಲೀಟರ್ ಗೋವಾ ಮದ್ಯ ಹಾಗೂ 99 ಲೀಟರ್ ಗೋವಾ ಪೆನ್ನಿಯನ್ನು ದಾಸ್ತಾನು ಇಡಲಾಗಿತ್ತು. ಅಮದಳಿ ಗ್ರಾಮದ ಗಾವ್ಕರ್ ವಾಡದಲ್ಲಿ ಕೂಡ ಅಬಕಾರಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ವಿಷ್ಣು ಅನಂತ ತಳೇಕರ್ ಅವರ ಮನೆಯ ಹಿಂದೆ ಇರುವ ಶೆಡ್ನಲ್ಲಿ ಇಡಲಾಗಿದ್ದ 90,300 ಮೌಲ್ಯದ ಸುಮಾರು 203 ಲೀಟರ್ ಗೋವಾ ಮದ್ಯ, 40 ಲೀಟರ್ ಗೋವಾ ಬಿಯರ್ ಅನ್ನು ವಶಪಡಿಸಿಕೊಳ್ಳಲಾಗಿದೆ. 2 ಪ್ರಕರಣಗಳಲ್ಲಿ ಆರೋಪಿಗಳು ಪರಾರಿಯಾಗಿದ್ದಾರೆ. ಕಾರ್ಯಾಚರಣೆಯಲ್ಲಿ ಅಬಕಾರಿ ಇನ್ಸ್ಪೆಕ್ಟರ್ ಗಣೇಶ್ ನಾಯ್ಕ್, ಸಿಬ್ಬಂದಿ ಪ್ರವೀಣ್ ಕುಮಾರ್ ಕಲ್ಲೋಳಿ, ಶಿವಾನಂದ್ ಕೋರಡ್ಡಿ, ನಾಗರಾಜ್ ಹೂವಿನಾಳ, ವೀರೇಶ್ ಕುರಿ, ವಾಹನ ಚಾಲಕ ರವಿಚಂದ್ರ ನಾಯ್ಕ್ ಇದ್ದರು. ಜಿಲ್ಲೆಯ 136 ಮಂದಿಗೆ ಇಂದು ಕರೋನಾ ಪಾಸಿಟಿವ್. ಕಾರವಾರ ಜಿಲ್ಲೆಯಲ್ಲಿ ಗುರುವಾರ 136 ಕೋವಿಡ್ ಪ್ರಕರಣಗಳು ವರದಿಯಾಗಿದ್ದು 107 ಮಂದಿ ಗುಣಮುಖರಾಗಿ ಬಿಡುಗಡೆಯಾಗಿದ್ದಾರೆ. ಕಾರವಾರದಲ್ಲಿ 3, ಅಂಕೋಲಾದಲ್ಲಿ 32, ಕುಮಟಾದಲ್ಲಿ 4, ಹೊನ್ನಾವರದಲ್ಲಿ 17, ಭಟ್ಕಳದಲ್ಲಿ 8, ಶಿರಸಿಯಲ್ಲಿ 11, ಸಿದ್ದಾಪುರದಲ್ಲಿ 1, ಯಲ್ಲಾಪುರದಲ್ಲಿ 7, ಮುಂಡಗೋಡಿನಲ್ಲಿ 21 ಹಾಗೂ ಹಳಿಯಾಳದಲ್ಲಿ 32 ಮಂದಿಗೆ ಸೋಂಕು ದೃಢಪಟ್ಟಿದೆ. ಇನ್ನು ಕಾರವಾರದಲ್ಲಿ 1, ಕುಮಟಾದಲ್ಲಿ 32, ಹೊನ್ನಾವರದಲ್ಲಿ 14, ಭಟ್ಕಳದಲ್ಲಿ 10, ಶಿರಸಿಯಲ್ಲಿ 8, ಸಿದ್ದಾಪುರದಲ್ಲಿ 14, ಯಲ್ಲಾಪುರದಲ್ಲಿ 2, ಮುನಗೋಡಿನಲ್ಲಿ 3, ಹಳಿಯಾಳದಲ್ಲಿ 32 ಹಾಗೂ ಜೊಯ್ಡಾದಲ್ಲಿ ಓರ್ವ ಗುಣಮುಖರಾಗಿ ಆಸ್ಪತ್ರೆಗಳಿಂದ ಬಿಡುಗಡೆಯಾಗಿದ್ದಾರೆ. ಈವರೆಗೆ ಜಿಲ್ಲೆಯ 4,180 ಮಂದಿಯಲ್ಲಿ ಸೋಂಕು ದೃಢಪಟ್ಟಿದ್ದು 3,197 ಮಂದಿ ಗುಣಮುಖರಾಗಿದ್ದಾರೆ. 939 ಮಂದಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಕರೋನಾಗೆ 3 ಬಲಿ. ಜಿಲ್ಲೆಯ ಕಾರವಾರ, ಭಟ್ಕಳ ಹಾಗೂ ಹಳಿಯಾಳದಲ್ಲಿ ಕರೋನಾ ಸೋಂಕಿಗೆ 3 ಬಲಿಯಾಗಿದ್ದಾರೆ. ಈ ಮೂಲಕ ಸಾವಿನ ಸಂಖ್ಯೆ ಜಿಲ್ಲೆಯಲ್ಲಿ 44ಕ್ಕೆ ಏರಿದೆ. ಇನ್ನು ಮತ್ತಷ್ಟು ಸುದ್ದಿಗಾಗಿ ಕಾರವಾರ ಪ್ಲಸ್ ವೀಕ್ಷಿಸಿ. ನೀವು ಯೂಟ್ಯೂಬ್ ಅಲ್ಲಿ ನೋಡ್ತಿದ್ದೀರಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಫೇಸ್ಬುಕ್ ಪೇಜ್ ಅಲ್ಲಿ ನೋಡ್ತಿದ್ದೀರಿ, ಫಾಲೋ ಮಾಡಿ. ಧನ್ಯವಾದಗಳು.